ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ತಲದುಮ್ಮನಹಳ್ಳಿಯ ರೈತ ಕುಟುಂಬದ ಟಿಎಂ ಆಕರ್ಷ್ ಕೇಂದ್ರ ಲೋಕಸೇವಾ ಆಯೋಗವು ನಡೆಸಿದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯಲ್ಲಿ 20ನೇ ರ್ಯಾಂಕ್ ಪಡೆದುಕೊಂಡಿದ್ದಾನೆ. ಸಾಧಾರಣ ರೈತ ಕುಟುಂಬದಲ್ಲಿ ಜನಿಸಿದ ಆಕರ್ಷ್ ಓದುವ ಜೊತೆಗೆ ತನ್ನ ತಂದೆ ತಾಯಿಯೊಂದಿಗೆ ಹೊಲ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡಿಕೊಂಡೇ ಬೆಳೆದವನು. ಇದೀಗ ಕೇಂದ್ರ ಲೋಕಸೇವಾ ಆಯೋಗದ IFS ಪರೀಕ್ಷೆಯಲ್ಲಿ ದೇಶದಲ್ಲಿಯೇ 20ನೇ ರ್ಯಾಂಕ್ ಪಡೆದಿದ್ದು, ರೈತ ಕುಟುಂಬದ ಈ ಕುಡಿಯ ಸಾಧನೆಗೆ ಜಿಲ್ಲಾದ್ಯಂತ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. IAS, IPS, IFS, KAS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸಾಗೋದು ಅಂದರೆ ಸುಲಭನಾ? ಅದರಲ್ಲೂ ಹಳ್ಳಿಗಳ ರೈತ ಕುಟುಂಬದ ಮಕ್ಕಳಿಗಿಂತಲೂ ಇದು ಸಾಧ್ಯವಾಗದ ಮಾತು ಎನ್ನುವುದು ಸಾಮಾನ್ಯರ ಮಾತು. ಆದರೆ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕೆಂಬ ಛಲ, ಗುರಿಯೊಂದಿಗೆ ಬೆನ್ನು ಬಿಡದಂತೆ ಓಡುವ ಮನಸ್ಸು ಇದ್ದರೆ ಸಾಧನೆ ಮಾಡುವುದು ಕಷ್ಟವೇನಲ್ಲ. ಸಾಧನೆಗೆ ಬಡತನ, ಗ್ರಾಮೀಣ ಹಿನ್ನೆಲೆ ಯಾವುದೂ ಅಡ್ಡಿಯಾಗದು ಎಂದು UPSC ಪರೀಕ್ಷೆಯಲ್ಲಿ ದೇಶದಲ್ಲಿಯೇ 20ನೇ ರ್ಯಾಂಕ್ ಪಡೆದ ಆಕರ್ಷ್ ಸಾಧಿಸಿ ತೋರಿಸಿದ್ದಾರೆ. ಶಿಡ್ಲಘಟ್ಟ ತಾಲೂಕು ತಲದುಮ್ಮನಹಳ್ಳಿಯ ರೈತರಾದ ಮುನೇಗೌಡ, ಸೌಭಾಗ್ಯ ದಂಪತಿಗಳ ಪುತ್ರ ಆಕರ್ಷ್ ಕೇಂದ್ರ ಲೋಕಸೇವಾ ಆಯೋಗದ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಪರೀಕ್ಷೆಯಲ್ಲಿ 20ನೇ ರ್ಯಾಂಕ್ ಪಡೆದು ಗಮನ ಸೆಳೆದಿದ್ದಾರೆ. PUC ವರೆಗೂ ಹುಟ್ಟೂರು ತಲದುಮ್ಮನಹಳ್ಳಿಯಲ್ಲೇ ಇದ್ದ ಆಕರ್ಷ್ ಹೆತ್ತವರೊಂದಿಗೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬೆಂಗಳೂರಿನಲ್ಲಿ ರೇಷ್ಮೆ ಕೃಷಿ ವಿಜ್ಞಾನ ಪದವಿ ಮುಗಿಸಿ ನಂತರ ದೆಹಲಿಯಲ್ಲಿ ರೇಷ್ಮೆ ಕೃಷಿಯ ಸ್ನಾತಕೋತ್ತರ ಪದವಿಗೆ ಸೇರಿಕೊಂಡು ಅಲ್ಲೇ IFS ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿದ್ದಾನೆ. ಕೊನೆಗೂ ಪರೀಕ್ಷೆಯಲ್ಲಿ 20ನೇ ರ್ಯಾಂಕ್ನೊಂದಿಗೆ ಉತ್ತೀರ್ಣರಾಗಿದ್ದಾನೆ. ಎತ್ತವರ ಖುಷಿಗೆ ಪಾರವೇ ಇಲ್ಲವಾಗಿದೆ. ಬಂಧು ಬಳಗ ಸೇರಿದಂತೆ ನಾನಾ ಸಂಘ ಸಂಸ್ಥೆಗಳಿಂದ ಅಭಿನಂದನೆಗಳ ಮಹಾಪೂರವೇ ಆಕರ್ಷ್ ಸಾಧನೆಗೆ ಹರಿದು ಬರುತ್ತಿದೆ. ಸರ್, ನನ್ನ ಹೆಸರು ಆಕರ್ಷ್ ಅಂತ. ಮೂಲತಃ ಕೃಷಿಕರ ಫ್ಯಾಮಿಲಿಯಿಂದ ಬಂದಿದ್ದೀನಿ. ಹಾಗೂ ಮೊದಲಿಂದನೇ ನಾನು ನಮ್ಮ ತಂದೆ ಜೊತೆ ಅವರು ರೇಷ್ಮೆ ಕೃಷಿ ಮಾಡ್ತಿದ್ರು. ಎಲ್ಲ ಕೆಲಸದಲ್ಲೂ ಭಾಗಿಯಾಗ್ತಿದ್ದೆ. ನಾನು 12ನೇ ತರಗತಿವರೆಗೂ ಅವ್ರಿಗೆ ಹೆಲ್ಪ್ ಮಾಡಿಕೊಂಡು ಮಾಡ್ಕೊಂಡಿದ್ದೆ. ಅದಾದಮೇಲೆ ನನಗೆ ಮತ್ತೆ ಕೃಷಿ ಇದಕ್ಕೆ ಸೇವೆ ಸಲ್ಲಿಸೋಕ್ಕೆ ಅವಕಾಶ ಸಿಕ್ತು. ಅಗ್ರಿಕಲ್ಚರ್ BSc ನಾನು GKVK ಕಾಲೇಜಿಂದ ಮಾಡ್ತೀನಿ. ಅದಾದಮೇಲೆ ICAR JRF ಅಂತ ಎಕ್ಸಾಮ್ ಬರುತ್ತೆ, ಆಲ್ ಇಂಡಿಯಾ ಲೆವೆಲ್ ಕಂಡಕ್ಟ್ ಮಾಡುತ್ತೆ. ಸೊ ಅದರಲ್ಲಿ ಕೂಡ 16ನೇ ರ್ಯಾಂಕ್ ಪಡೆದುಕೊಂಡಿದ್ದರಿಂದ ಇಂಡಿಯನ್ ಅಗ್ರಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರದಿಂದ ಫ್ರೀಯಾಗಿ ಸೀಟ್ ಸಿಗುತ್ತೆ ವಿತ್ ಫೆಲೋಶಿಪ್ಪು. ಅದಾದ ಕಾರಣದಿಂದ ನಾನು ಅಲ್ಲಿ ಡೆಲ್ಲಿಗೆ ಹೋಗ್ತೀನಿ ನನ್ನ MSc ಮಾಡೋದಕ್ಕೆ. ಬಟ್ ದೊಡ್ಡವರು ಹೇಳ್ತಾರೆ ದೇಶ ಸುತ್ತು ಕೋಶ ಓದು ಅಂತ. ಇಲ್ಲಿದ್ದಾಗ ನನಗೆ ಅದ್ರ ಬಗ್ಗೆ UPSC ಹೇಗಾಗ್ತಾರೆ ಏನು ಅನ್ನೋದು ಅದ್ರ ಬಗ್ಗೆ ಅರಿವು ಕೂಡ ಇರಲಿಲ್ಲ ನನಗೆ. ಒನ್ಸ್ ನಾನು ಡೆಲ್ಲಿಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು. ಅಂದರೆ ಬಿಹಾರ, ಉತ್ತರ ಭಾರತದ ಭಾಗದ ಹುಡುಗರೆಲ್ಲ ಬಂದರು, ಅಲ್ಲಿ ಸ್ಟೇ ಆಗಿ ಓದ್ತಿದ್ರು. ಸೊ ನನಗನ್ನಿಸ್ತು ಆವಾಗ ನಮ್ಮ ಕಡೆಯಿಂದ ಯಾರೂ ಈ ಥರ ಬಂದಿಲ್ಲ, ಮಾಡಿದ್ರೆ ಒಂದು ಊರಲ್ಲಿ ಒಂದು ಹೆಸರು ಉಳಿಬೇಕು ಅನ್ನೋ ಕಾರಣಕ್ಕೆ ನಾನು MSc ಮಾಡ್ಕೊತ 2019ನಲ್ಲಿ ಫೆಲೋಶಿಪ್ ಬರ್ತಿತ್ತು. ನಮ್ಮ ಮಾವನವರು, ನಮ್ಮ ತಂದೆ ತಾಯಿ, ನಮ್ಮ ಚಿಕ್ಕಪ್ಪ ಅವರೆಲ್ಲ ಸಹಾಯ ಮಾಡಿದ್ರು. ಆ ಟೈಮಲ್ಲಿ ಎಲ್ಲ ಮಾಡಿ ಅವರ ಇದರಿಂದ ನಾನು ಕೋಚಿಂಗ್ ಜಾಯ್ನ್ ಆದೆ. 1 ವರ್ಷ ಕೋಚಿಂಗ್ ತೊಗೊಂಡೆ. ಆ ಕೋಚಿಂಗ್ ಮುಗಿಸೋಲ್ಲಿ COVID-19 ಅನ್ನೋದೊಂದು ಮಹಾಮಾರಿ ಒಕ್ಕರಿಸ್ಕೊಂತು. ಸೊ ಅಲ್ಲಿದ್ದು ಪ್ರಿಪೇರ್ ಆಗಾಗಲಿಲ್ಲ. ಫಸ್ಟ್ 2 ಅಟೆಂಪ್ಟ್ ಬಂದು ನಾನು ನಮ್ಮ ಊರಿಂದನೇ ಕೊಟ್ಟೆ, ಊರಲ್ಲೇ ಓದಿದ್ದೆ. 2 ಅಟೆಂಪ್ಟ್ ಊರಲ್ಲಿಂದ ಕೊಟ್ಟಿದ್ದರಿಂದ ಅಷ್ಟೊಂದು ಮೆಟೀರಿಯಲ್ಸು ಅಂದರೆ ಕರೆಂಟ್ ಅಫೇರ್ಸಿಗೆ ನ್ಯೂಸ್ ಪೇಪರ್ ಆ ಥರದ್ದೆಲ್ಲ ಅವೈಲಬಿಲಿಟಿ ಇರ್ತಿರಲಿಲ್ಲ. ಅಂದರೆ ಡೆಲ್ಲಿ ಎಡಿಷನ್ನೇ ಬೇಕಾಗಿತ್ತು ಒಂದೊಂದು ಸರಿ, ಆ ಥರದ್ದು ಇರಲಿಲ್ಲ. ಅದಾದ ಕಾರಣದಿಂದ ಮತ್ತೆ ನಾನು 2 ಅಟೆಂಪ್ಟ್ ಆಗದೆಯಿಂದ ಇದು ನಿರಾಸೆ ಆಗಿ ಒಂದು ಸ್ವಲ್ಪ ಮತ್ತೆ ಹೋದೆ ಡೆಲ್ಲಿಲಿ. ಈ ಸರಿ ಏನಾದರೂ ಮಾಡ್ಕೊಂಬರ್ಬೇಕು ಅಂತ. ಸೊ ಡೆಲ್ಲಿಗೆ ಹೋಗಿ ಅಲ್ಲೇ ತಯಾರಿ ಮಾಡಿದೆ. ಮೊದಲನೇ ಇದರಲ್ಲೇ ಆಯಿತು. ನನಗೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಯಾಕೆಂತಂದರೆ ನಾನು ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ IPS, CSC ಅದನ್ನು ಕೂಡ ಬರೆದಿದ್ದೆ, IFS ಕೂಡ ಬರೆದಿದ್ದೆ, 2. ಬಟ್ ಅದು ಕೂಡ ಒಂದು ಮೈನ್ಸ್ ಕಟ್ ಆಫಿಂದ 5 ಮಾರ್ಕ್ಸಿಂದ ಮಿಸ್ ಆಯಿತು. ಬಟ್ ನನ್ನ ಒಲವಿದ್ದಿದ್ದು IFS ಕಡೆಗೆ ಸರ್. IFS ಅಂತಂದರೆ IAS, IPS, IFS 3 ಆಲ್ ಇಂಡಿಯಾ ಸರ್ವಿಸಸ್. ಸೊ ಅದೇ ಒಂದು ನಮಗೆ ಮೋಟಿವೇಟಿಂಗ್ ಫ್ಯಾಕ್ಟರ್ IFSನ ಚೂಸ್ ಮಾಡೋಕ್ಕೆ. ಮತ್ತು ಇತ್ತೀಚೆಗೆ ಈಗ ಕ್ಲೈಮೇಟ್ ಚೇಂಜ್ ಅಂತ ಏನು ಹೇಳ್ತೀರಿ, ಡಿಫಾರೆಸ್ಟೇಷನ್ ಆಗ್ತಿರೋದು, ಎಲ್ಲದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್, ಅಂದರೆ ಹೆಚ್ಚು ಗಮನ ಡೆವಲಪ್ಮೆಂಟ್ ಕಡೆ ಕೊಡ್ತಿದ್ದಾರೆ. ನಮ್ಮ ಪೀಳಿಗೆ ಕೂಡ ಉಳಿಬೇಕು ಅಂತಂದರೆ ಪರಿಸರದ ಬಗ್ಗೆ ಹೆಚ್ಚು ಕಾಳಜಿ ಇರಬೇಕು. ಈಗಿನ ಸಮಾಜ ಮತ್ತು ಇನ್ನೊಂದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಆ ಥರ ಮುಂದೆ ಹೊರಿಬೇಕಂತಂದರೆ, ಮುಂದಿನ ಪೀಳಿಗೆನೂ ಇದು ಮಾಡಬೇಕಂದ್ರೆ ಎನ್ವಿರಾನ್ಮೆಂಟು, ಅಗ್ರಿಕಲ್ಚರ್ ಇದ್ರ ಮೇಲೆಲ್ಲ ಫೋಕಸ್ ಮಾಡಬೇಕನ್ನೋ ಕಾರಣದಿಂದಾಗಿ ಆಲ್ ಇಂಡಿಯಾ ಸರ್ವಿಸ್ ಆಗೋದ್ರಿಂದ ಅದರ್ ಸರ್ವಿಸ್ IAS, IPS ಈಕ್ವಿಲೆಂಟ್ ಇರೋದ್ರಿಂದ ಕಟ್ ಆಫ್ ಕೂಡ IFSಗೆ ಪ್ರಿಲಿಮಿನರಿ ಸ್ಟೇಜಿನಲ್ಲಿ ಜಾಸ್ತಿನೇ ಇರುತ್ತೆ IAS ಇದಕ್ಕಿಂತ. ಮತ್ತು ಇದರಲ್ಲಿ ಕೂಡ 2 ಆಪ್ಷನಲ್ಲನ್ನು ತಗೋಬೇಕಾಗುತ್ತೆ. ನಾನು ಅಗ್ರಿಕಲ್ಚರ್ ಆ್ಯಂಡ್ ಬಾಟ್ನಿ ಅನ್ನೋ ಆಪ್ಷನನ್ನು ತೊಗೊಂಡು ಇವೆರಡು ಆಪ್ಷನಲ್ಲಿಗೆ ನಾನು ಸ್ವಂತ ಇದರಿಂದನೇ ಓದಿ, ಯಾವುದೇ ಕೋಚಿಂಗ್ ಇನ್ಸ್ಟಿಟ್ಯೂಟು ಯಾವುದೋ ಮೆಟೀರಿಯಲ್ ಫಾಲೋ ಇದಾಗದೆ ನನ್ನ ಸ್ವಂತ ಇದರಿಂದ
ಓದಿ ನಾನು ಇದರಲ್ಲಿವರೆಗೂ ಬಂದಿದ್ದೀನಿ ಸರ್. IFS ಅಂದರೆ ನಾನು ಮೊದಲಿನಿಂದ ಅಂದರೆ ಒಂದು ರೈತರ ಮಗ ಆಗಿ ಹುಟ್ಟಿದ್ರಿಂದ ಸೊ ನನಗೆ ಗಿಡ ಮರ ಈ ಥರ ಪ್ರಾಣಿ ಪಕ್ಷಿ ಇದರ ಮೇಲೆ ಒಲವು ಜಾಸ್ತಿ. ಸೊ ಅದರಿಂದ ನಾನು ಇಂಡಿಯನ್ ಫಾರೆಸ್ಟ್ ಸರ್ವಿಸು ಸೊ ನಾನು ಪ್ರಾಕ್ಟಿಕಲ್ ನಾಲೆಡ್ಜ್ ನನ್ನ ಗ್ರ್ಯಾಜುಯೇಷನ್ ಏನು ತೊಗೊಂಡಿದ್ದೆ, ಥಿಯರಿಟಿಕಲ್ ಎಕ್ಸ್ಪೀರಿಯನ್ಸ್ ಫೀಲ್ಡಲ್ಲಿ ಏನು ಸಿಕ್ತು, ಸೊ ಇವೆರಡು ಸಿಂಕಿತ್ತು ಆ ಸರ್ವಿಸಿಗೆ. ಅದಕ್ಕೆ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ನಾಗ ತೊಗೊಂಡೆ ಸರ್. ಹಂಗೆ ಮತ್ತು ನಂದು ಡೆಲ್ಲಿಯಲ್ಲಿ ಕೋಚಿಂಗ್ ತೆಗೆಸಿ ಇದು ಮಾಡಿದ್ದೆ ಫಸ್ಟ್ ಅಟೆಂಪ್ಟಲ್ಲಿ. ಅಲ್ಲಿ ಮನೆಯಿಂದ ಹೋದ ನಂತರ ಫಸ್ಟ್ ಅಟೆಂಪ್ಟಲ್ಲಿ ಮಾಡಿದಾಗ ಮೊದಲನೇ ಇದರಲ್ಲೇ 20ನೇ ರ್ಯಾಂಕ್ ಗಳಿಸಿ ಕರ್ನಾಟಕಕ್ಕೆ 2ನೇದು ಇದಾಗಿರುತ್ತೆ. ಒಂದು ಜಾಬ್ ಸೆಕ್ಯೂರಿಟಿ ಅನ್ನೋದು ಒಂದು ಇದು ಮೈಂಡಲ್ಲಿರುತ್ತೆ ಸರ್ ಪೇರೆಂಟ್ಸಿಗೆಲ್ಲ. ರೈತರ ಮಕ್ಕಳು ಅಂದರೆ ನೋಡಿಬಿಟ್ಟಿರ್ತಾರೆ ಅವರು ಬೆಳೆ ಲಾಸ್ ಆಗೋದು ಏನೋ ಆಗಿರ್ಬೋದು, ಅಂದರೆ ಒಂದು ಇದು ಇನ್ಕಮ್ ಸ್ಟೆಬಿಲಿಟಿ ಇರಲ್ಲ. ಸೊ ಅದರಿಂದ ಮಕ್ಳು ಯಾವುದೋ ಒಂದು ಜಾಬ್ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗಿಬಿಡ್ಲಿಪ್ಪ, ಸೊ ಅವ್ರದ್ದು ಇನ್ಕಮ್ ಆದರೂ ಒಂದು ಲೈಫ್ ಸೆಕ್ಯೂರ್ ಆಗುತ್ತೆ ಅನ್ನೋದೊಂದು ಮೈಂಡ್ ಸೆಟ್ ಇರುತ್ತೆ. ಅದರಿಂದ ಗ್ರ್ಯಾಜುಯೇಷನ್ ಮುಗಿತಿದ್ದಂಗೆ ಹೋಗೋ ಕೆಲಸಕ್ಕೆ ಈ ಥರದೆಲ್ಲ ಇದು ಮಾಡ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡುವುದೇ ನನ್ನ ಮುಖ್ಯ ಗುರಿ ಎಂದು ರಾಜ್ಯ ಉನ್ನತ ಶಿಕ್ಷಣ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಹೇಳಿದರು. ತಾಲೂಕಿನ ಕಂಬದಳ್ಳಿ ಗ್ರಾಮದಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಭ್ರಷ್ಟಾಚಾರದಿಂದ ಮುಕ್ತ ಮಾಡಲು ಮತ್ತು ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನನ್ನ ಕನಸುಗಳನ್ನು ಅಧಿಕಾರಿಗಳೊಂದಿಗೆ ಹಂಚಿಕೊಂಡಿದ್ದೇನೆ. ಮುಂದಿನ ದಿನಗಳಲ್ಲಿ ಮತ್ತೊಂದು ಅಧಿಕಾರಿಗಳ ಸಭೆ ನಡೆಸಿ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿರುವ ಯೋಜನೆಗಳನ್ನು ಸಿದ್ಧಪಡಿಸಿ ಅದಕ್ಕೆ ಪೂರಕವಾಗಿರುವ ಅನುದಾನವನ್ನು ತಂದು ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುವುದು. ಜನಸಾಮಾನ್ಯರ ಸಮಸ್ಯೆಗಳಿಗೆ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕ್ಷೇತ್ರದ ಜನರ ಕಷ್ಟಗಳು ಬಗೆಹರಿಸಬೇಕು. ಸರ್ಕಾರದ ಆಡಳಿತದ ಮೇಲೆ ನಿರ್ವಹಣೆ ಸಾಮಾನ್ಯ ಜನರಿಗೆ ಯಾವುದೇ ಇಲಾಖೆಯ ಬಗ್ಗೆ ದೂರು ಬರಬಾರದು ಎಂದು ಶಾಸಕ BN ತಾಲೂಕಿನ ಅಧಿಕಾರಿಗಳಿಗೆ ಸಚಿವರಾದ ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿದರು. ಯಾವುದೇ ಇಲಾಖೆಯಲ್ಲೂ ಅವ್ಯವಹಾರ ಮಧ್ಯವರ್ತಿಗಳ ಹಾವಳಿರಬಾರದು. ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲು ಅಧಿಕಾರಿಗಳು ಸಂಪೂರ್ಣವಾಗಿ ಸಹಕರಿಸಬೇಕು. ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳಿದ್ದೇವೆ. ಇನ್ನೇನಿದ್ದರೂ ಅಭಿವೃದ್ಧಿ ಜನರ ಕೆಲಸಗಳು ತ್ವರಿತವಾಗಿ ನಡೆಯಬೇಕು ಮತ್ತು ಸರ್ಕಾರದ ಸೌಲಭ್ಯಗಳು ಜನರಿಗೆ ತಲುಪಬೇಕು ಎಂದು ಹೇಳಿದರು. ಇದರಲ್ಲಿ ಪ್ರತಿಯೊಂದು ಇಲಾಖಾವಾರು ಪ್ರಗತಿ ಪರಿಶೀಲನಾ ಸಭೆ ನಡೆಸುತ್ತೇವೆ. ಅಧಿಕಾರಿಗಳು ತಮ್ಮ ಇಲಾಖೆಯ ಪ್ರಗತಿ ಯೋಜನೆ ಹಾಗೂ ಸಂಪೂರ್ಣ ಮಾಹಿತಿ ನೀಡಬೇಕು. ಅದಕ್ಕೆ ಎಲ್ಲ ಇಲಾಖೆಗಳಿಂದ ಜನರಿಗೆ